ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಕ್ಲೇನು ಮಾತೆರೆಲ್ಲ ಮೋಕೆಡಿ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಮೊಟ್ಟೆ ಮಸಾಲ ಮಾಡುವ ವಿಭಿನ್ನ ರೀತಿಯಲ್ಲಿ ಒಂದು ಬೇರೆ ರೀತಿಯಲ್ಲಿ ಮೊಟ್ಟೆ ಮಸಾಲ ಹೇಗೆ ಮಾಡೋದಂತ ಕೊನೆ ತನಕ ನೋಡಿ. ಇನಿ ನಮ್ಮ ಒಂಜಿ ಕೆತ್ತಿದ ಮಸಾಲ ಮಲ್ಪುಗ ಬೇತೆ ರೀತಿಡ್ ಹೊಸ ರೀತಿಡ್ ಎಂಚ ಮಲ್ಪುನೊಂದು ನಿಗ್ಲು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ. ಇದು ಯಾನು ಒಂಜಿ ಪ್ಯಾನ್ಗೆ ಒಂದು ಎಣ್ಣೆ ಪಾಡೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿದೆ ಒಂದು ಪ್ಯಾನ್ಗೆ. ಅದಕ್ಕೆ 2 ಹದವಾದ ಅಂದರೆ ತುಂಬ ದೊಡ್ಡದು ಅಲ್ಲ ತುಂಬ ಸಣ್ಣದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ನಿಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಲ್ತದ ಪಾಡಿಯೆ ಅವೇ ನೆಂಚದೊಲೆ ಕಂದು ಬಣ್ಣ ಫ್ರಮ ಪೊತ್ಪೊಡು. ಇದು ಕಂದು ಬಣ್ಣ ಬರುವವರೆಗೆ ನಾವು ಫ್ರೈ ಮಾಡಬೇಕು. ಇವಾಗ ನಾವು ಇಲ್ಲಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಸಾಕು ಸಣ್ಣ ಚಮಚದಲ್ಲಿ. ಆಮೇಲೆ ಅದರ 2ರಷ್ಟು ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 2 ಚಮಚದಾತ ಕೊತ್ತಂಬರಿ ಪಾಡಿಯೆ 2 ಚಮಚದಷ್ಟು ಕೊತ್ತಂಬರಿ. ಇವನ್ನು ಕೂಡ ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ಒಂದೆಲ್ಲ ನಮ್ಮ ಪೊತ್ಪುಗ ಒಂತೆ ಘಮ ಬನ್ನೆಟ ಪೊತ್ಪೊಡು. ಇಂಚ ನಿಗುಲು ಕೆತ್ತಿ ಮಸಾಲ ಮಲ್ತನ ಮಸ್ತ್ ಶೋಕಪಡು ಫ್ರೆಂಡ್ಸ್. ನುಪ್ಪುಗಾವಡು ಪೂರಿ ಚಪಾತಿ ದೋಸೆ ವೈಕಲ ಎಡ್ಡೆ ಕಾಂಬಿನೇಷನ್. ಹೀಗೆ ಒಂದು ಮೊಟ್ಟೆ ಮಸಾಲ ರೊಟ್ಟಿ ಪೂರಿ ಅಥವಾ ಅನ್ನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇವಾಗ ನಾನಿದು ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂಜಿ ಮಲ್ಲ ಟೊಮೆಟೊನು ಇಂಚ ಕಟ್ ಮಲ್ತದ್ದು ಪಾಡಿಯ 3 ಅವೆಲ್ಲ ನಮ್ಮ ಇಂಚ ಪೊತ್ಪುಗ. ಇದನ್ನು ಕೂಡ ನಾವು ಬಾಡಿಸ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಬಾಡಬೇಕು. ಟೊಮೆಟೊ ತುಲೆ ಇಂಚ ಲ್ಯಾಕ್ ಕಟ್ಟಾವಡು ತುಂಡಾವಡು ಚೂರು ಬೇಯ್ತದೆ ಆತೆಟ ಮೆಂಚ ಒಂದೇನು ಪೊತ್ಪೊಡು. ಒಂದೇನೈತೆ ನಮ್ಮ ಒಂಜಿ ಪ್ಲೇಟಿಗೆ ದೆತ್ತಿ ಒನ್ಗ ಚಪ್ಪೆ ಆವಡು. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಇದು ಆರಬೇಕು, ಆಮೇಲೆ ಮಿಕ್ಸಿ ಮಾಡಬೇಕು. ಇವಾಗ ನಾನು ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಾನು ಅವೇ ಪ್ಯಾನಿಗೆ ಒಂತೆ ಎಣ್ಣೆ ಪಾಡಿಯೆ ಮುಲ್ಪ ತುಲೆ ತೆತ್ತಿನ ಬೇಯ್ಪದಿತ್ತಿನ ತೆತ್ತಿ ಚೋಲ್ದೆತ್ತಿದ್ದೆ. ಇದು ನೋಡಿ ಮೊಟ್ಟೆ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ, ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಆಮೇಲೆ 2 ಬಟಾಟೆ ನೋಡಿ ಹೀಗೆ ಸಿಪ್ಪೆ ತೆಗಿಬೇಕು, ಮೇಲೆ ತೆಗಿಬೇಕು. ಇಂಚ ಬಟಾಟೆದ ಕಾವು ಪೆರೆಸೋಡು ಇಂಚ ಮಲ್ತನ ಮಾತ್ರ ಶೋಕ ಹಾಕೊಂಡು ಅದರ ಮೇಲಿನ ಸ್ವಲ್ಪ ಬಟಾಟೆಯ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಹೀಗೆ ನೋಡಿ ಮೀಡಿಯಮ್ ಸೈಜ್, ತುಂಬ ಸಣ್ಣ ಕಟ್ ಮಾಡಬಾರ್ದು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಮಸ್ತ್ ಎಲ್ಲಿಯ ಕಟ್ ಮಲ್ಪರಲ್ಲಿ ಹದ ಒಂಜಿ ತುಂಡು ಮಲ್ಪೊಡು ತೋಜ್ಪಾವೆ ತುಲೆ ಎಂಚಂದ ಮಸ್ತ್ ಎಲ್ಲಿಯ ಮಲ್ತನಲ್ಲ ಶೋಕ ಹಾಪಿದ್ತುಲೆ ಇದಿತ್ತು ಮಲ್ಲ ಪೀಸ್ ಮಲ್ಪೊಡು. ಇಷ್ಟು ದೊಡ್ಡ ಪೀಸ್ಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ 2 ಬಟಾಟೆಯನ್ನು. ಮತ್ತು ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಟಾಯಿತು ಬಟಾಟೆ. ಆಮೇಲೆ ಮೊಟ್ಟೆ ಕೂಡ ನಾನು 9 ಮೊಟ್ಟೆ ತಗೊಂಡಿದ್ದೇನೆ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಹುಡಿ, ಸ್ವಲ್ಪ ಅರಸಿನ. ಇದು ಒಂಜಿ ಪ್ಯಾನಿಗೆ ಒಂತೆ ಎಣ್ಣೆ ಒಂಜಿ 2 ಚಮಚದಾತು ಐಕ ಅರ್ಧ ಚಮಚದಾತು ಕೆಂಪು ಮುಂಚಿದ ಪುಡಿ, ಚೂರು ಮಂಜಲ್ದ ಪುಡಿ ಪಾಡಿಯೆ ಅವು ಚೂರು ಪೊತ್ತುದು ಹಾಕಿ ನಮ್ಮ ಈ ಬಟಾಟೆಯನ್ನು ಪಾಡೋಡು. ಅದು ಸ್ವಲ್ಪ ಫ್ರೈ ಆದ ನಂತರ ಮೆಣಸಿನ ಹುಡಿ ಫ್ರೈ ಆದ ನಂತರ ಈ ಬಟಾಟೆಯನ್ನು ಹಾಕಿ ನಾವು ಸ್ವಲ್ಪ ಹುರ್ಕೋಬೇಕು. ನೋಡಿ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್. ಮಧ್ಯಮ ಉರಿಟ್ಟು ನಮ್ಮ ಇಂಚ ಪೊತ್ಪೊಡು ಒಂತೆ ಪೊರ್ತು ಒಂಜಿ ಪಿದೆ ಇಡ್ತುಲೆ ಇತ್ತೆ ಚೂರು ಉಪ್ಪು ಪಾಡಿಯೆ ಸ್ವಲ್ಪ ಉಪ್ಪು ಹಾಕಿದೆ ನಾನು. ಅದು ಹೊರಗೆ ಗಟ್ಟಿಯಾಗಿ ಬರ್ತದೆ, ಕ್ರಿಸ್ಪಿನೆಸ್ ಇರ್ತದೆ ಬಟಾಟೆಯಲ್ಲಿ. ಹೀಗೆ ಮಾಡೋದ್ರಿಂದ ಬಟಾಟೆ ಒಂಜಿ ಕ್ರಿಸ್ಪಿ ಆದ ಬರ್ಪುಂಡು ಇಂಚ ಮಲ್ಪನೆ ಹಿಡ್ದಾತ್ರ ತುಲೆ ಇತ್ತೆ ಒಂತೆ ಪೊರ್ತು ನಮ್ಮ ಆಂಡ್ ಒಂಜಿ 5 ನಿಮಿಷ ಆಂಡ್ ಇಂಚ ಪೊತ್ತುದು ನಮ್ಮ ಮಧ್ಯಮ ಹುರಿಟ್ಟು. ಈಗ ಒಂದು 5 ನಿಮಿಷ ಆಯಿತು ಇದನ್ನು ಮಧ್ಯಮ ಹುರಿಯಲ್ಲಿ ಹುರಿದು. ಇವಾಗ ಇದೇ ಪ್ಯಾನ್ಗೆ ನಾನು ಸಿಪ್ಪೆ ತೆಗೆದು ಬೇಯಿಸಿ ಸಿಪ್ಪೆ ತೆಗೆದ ಈ ಮೊಟ್ಟೆಗಳನ್ನು ಸೇರಿಸ್ತಾ ಇದ್ದೇನೆ. ಒಂದು ಬೇಯ್ಪದೀತಿನ ನಮ್ಮ ತೆತ್ತಿನ ಚೋಲ್ದೆತ್ತದು ಇಂಚ ಕಟ್ ಮಲ್ತದ್ದು ಪಾಡೋಡು, ಮಧ್ಯೆ ಚೂರು ಇಂಚ ಬಾರೋಡವೇನು. ಹೀಗೆ ಮೊಟ್ಟೆಯನ್ನು ಸ್ವಲ್ಪ ಮಧ್ಯೆ ಸ್ವಲ್ಪ ಹೀಗೆ ಕಟ್ ಮಾಡಿ ನಾವು ಇದನ್ನು ಈ ಪ್ಯಾನ್ಗೆ ಹಾಕ್ಕೊಳ್ಳುವ. ಎಲ್ಲ ಮೊಟ್ಟೆಗಳನ್ನು ನಾವು ಹಾಗೆ ಸ್ವಲ್ಪ ಅಲ್ಲಲ್ಲಿ ಕಟ್ ಮಾಡಿ ನಾವು ಹೀಗೆ ಹಾಕಬೇಕು. ಮಸಾಲ ಒಳ್ಳೆ ಎಳ್ಕೊಳ್ತದೆ ಮೊಟ್ಟೆ. ಇಂಚ ಮಲ್ತಂಡ ನಮ್ಮ ಕಟ್ ಮಲ್ತು ಪಾಡಂಡ ಮಧ್ಯ ಮಸಾಲ ಎಡ್ಡೆ ಒಯ್ತೊಂಬಿಡುದೆತ್ತಿ ಈತ ತುಲೆಯನ್ನು ಪೂರ ಕೆತ್ತಿಲ್ಲ ನೆಟ್ಟು ಪೊತ್ಪೊಡು ನೇನು. ಈಗ ನೋಡಿ ಇವು ಎಲ್ಲ ಮೊಟ್ಟೆಗಳನ್ನು ಹಾಕಿ ನಾನು ಸ್ವಲ್ಪ ಹೊತ್ತು ಹೀಗೆ ಇದನ್ನು ಟರ್ನ್ ಮಾಡಿ ನೋಡಿ ಹೀಗೆ ಪ್ಯಾನನ್ನು ಸ್ವಲ್ಪ ಹೀಗೆ ಮಾಡಿದ್ರೆ ಅದು ಚೆನ್ನಾಗಿ ಟರ್ನ್ ಆಗ್ತದೆ, ಎಲ್ಲ ಕಡೆ ಮಸಾಲ ಕೋಟಿಂಗ್ ಕೂಡ ಆಗ್ತದೆ. ಹೀಗೆ ಮಾಡಿ ನಾವು ಒಂದು 2 ನಿಮಿಷ ಗ್ಯಾಸನ್ನು ಹಾಗೆ ಇಟ್ಟು ಬಿಡುವ. ಒಂದು 2 ನಿಮಿಷ ಓಪನ್ ಆಗಿ ಹೀಗೆ ಇಟ್ಟು ಬಿಡುವ. ಹೀಗೆ ಇರಲಿ ನೋಡಿ. ಈಗ ಒಂದು 2 ನಿಮಿಷ ಆದ ನಂತರ ನೋಡಿ ನಮ್ಮ ಮೊಟ್ಟೆ ಹೀಗೆ ಆಗಿದೆ ನೋಡಿ. ಈಗ ಈ ಮೊಟ್ಟೆಗಳನ್ನು ಒಂದು ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳುವ ಎಲ್ಲ ಮೊಟ್ಟೆಗಳನ್ನು. ಇದು ಒಂದು 2 ನಿಮಿಷ ನಮ್ಮ ಓಪನ್ ಆದ ಮೆಲ್ಲ ಮೀಡಿಯಮ್ ಫ್ಲೇಮ್ದು ಇದು ಗ್ಯಾಸನ್ನು ನಮ್ಮ ಬುಡೋಡು ಅವೇಡು ಬಕ್ಕ
ನಮ್ಮ ಈ ಕೆತ್ತಿನ ನಮ್ಮ ಒಂದು ಪ್ಲೇಟಿಗೆ ದೆತ್ತಿ ಒಂದು ಗತುಲೆ. ಈಗ ಈ ಮೊಟ್ಟೆಗಳನ್ನು ಹೀಗೆ ಕೂಡ ತಿನ್ಬೋದು, ಒಳ್ಳೆ ಟೇಸ್ಟ್ ಇರ್ತದೆ. ನಾವೀಗ ಮಸಾಲ ಮಾಡ್ತಾ ಇದ್ದೇವೆ, ಹಾಗಾಗಿ ಮಸಾಲೆಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ. ಇಂಚ ತಿಂಡ್ರೆಲ್ಲ ಕೆತ್ತಿ ಶೋಕ ಹಾಕೊಂಡು ಇದು ನಮ್ಮ ಮಸಾಲ ಮಲ್ತೊಂದುಲ್ಲ ಅಂಚ ಮಸಾಲಡ್ ಮಸ್ತ್ ಶೋಕ ಹಾಕೊಂಡು ಬಕ್ಕಲ್ಲ. ಇಂಚಿಡು ಬಟಾಟೆಲ್ಲ ನಾನೊಂದು ಪ್ಲೇಟಿಗೆ ತೆತ್ತಿಕೊಂಡೆ. ನೋಡಿ, ಈ ಬಟಾಟೆಗಳನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡೆ. ಈಗ ಅದೇ ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. 1 ಚಮಚದಾತು ಎಣ್ಣೆ ಪಾಡಿ ಐಕ್ 1 ನೀರುಳ್ಳಿಲ್ಲ 3 ಪಾಡಿಯ ತುಲೆ ಇಂಚ ಒಂದೆಲ್ಲ ನಮ್ಮ ಪೊತ್ಪುಗ ಒಂದು ಜಾಸ್ತಿ ಬ್ರೌನ್ ಕಲರ್ ಬರೋಡು, ಕಂದು ಬಣ್ಣ ಬರೋಡೊಂದು ಅಲ ಇಜ್ಜೆ. ಇದು ಬ್ರೌನ್ ಕಲರ್ ಬರಬೇಕಂತ ಏನೂ ಇಲ್ಲ. ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಟು ನಾವು ರುಬ್ಬುವ ಕಡೆ ಹೋಗುವ. ಗ್ಯಾಸನ್ನು ಲೋ ಫ್ಲೇಮ್ ಇಡ್ದೆಯೇ ಇತ್ತೆ ಒಂದೇನು ಕಡೆ ಹೋಗ ಕಡೆವರೆಯನ್ನು ಮೂಜಿ ಕಾಯಿ ಮುಂಚಿ ಒಂತೆ ಕೊತ್ತಂಬರಿ ಸೊಪ್ಪು ನಮ್ಮ ಫ್ರೈ ದೀತಿನ ಮಸಾಲೆಯನ್ನು ಪಾಡೊಂದಿಲ್ಲ. 3 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಆಗಲೇ ಫ್ರೈ ಮಾಡಿ ಇಟ್ಟ ಮಸಾಲೆ ಇವುಗಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕೋಬೇಕು. ಇದೊಂದು ಮಿಕ್ಸಿ ಜಾರಿಗೆ ಒಂದೇನು ಪೂರ ಪಾಡೋಣ್ಗ ನಿಗ್ಲಿ ಖಾರ ಜಾಸ್ತಿ ಪೋಡಂಡ ಕಾಯಿ ಮುಂಚಿ ಜಾಸ್ತಿ ಇಲ್ಲ ಪಾಡೋನಲ್ಲಿ ಒಂದೇನು ಪೂರ ನಮ್ಮ ಒಂದು ಮಿಕ್ಸಿ ಜಾರಿಗೆ ಪಾಡ್ದು ಸಣ್ಣ ಕಡೆ ಒಡು ಮಸ್ತ್ ಶೋಕ ಹಾಪುಂಡು ಫ್ರೆಂಡ್ಸ್. ಈ ಮಸಾಲ ನಿಗ್ಲಿಗೆ ಇಷ್ಟ ಅಂಡ ಐನಾದು ಜನಕ್ಕೆ ಶೇರ್ ಮಲ್ಪಲೆ, ನಿಗ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ಈಗ ಸ್ವಲ್ಪ ನೀರು ಹಾಕಿ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಸ್ವಲ್ಪ ಒಂತೆ ನೀರು ಪಾಡ್ದು ಒಂದೇನು ಸಣ್ಣ ಕಡೆದು ಆಡು ಇಂಚಿಡ್ ನಮ್ಮ ನೀರುಳ್ಳಿಲ್ಲ ರೆಡಿ ಆಡು. ನೆಕ್ಕೊಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡಿಯೆ. ಇದಕ್ಕೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ. ನೀವು ಬೇಕಾದರೆ ಕಡಿಯುವಾಗ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೋದು. ನಮ್ಮ ಕಡೆಯವನಾಗ ಶುಂಠಿ ಬೆಳ್ಳುಳ್ಳಿಲ್ಲ ಪಾಡನೊಲಿ ಮುಲ್ಪ ಪಾಡ್ಚೆಂಡ. ಇದೇ ಒಂದು ಮಸಾಲನ ನೆಕ್ಕ ಪಾಡ್ಗ ಒಂತೆ ಮಸಾಲೆಲ್ಲ ಪೊತ್ಪುಗ. ಇವಾಗ ನಾವು ರುಬ್ಬಿದ ಮಸಾಲನ್ನು ಹಾಕಿ ಇದನ್ನು ಕೂಡ ನಾವು ಸ್ವಲ್ಪ ಈ ಎಣ್ಣೆಯಲ್ಲಿ ನೀರುಳ್ಳಿಯ ಜೊತೆ ಹುರ್ಕೋಬೇಕು. ಸ್ವಲ್ಪ ಹೀಗೆ ನಾವು ಹುರ್ಕೊಳ್ಳುವ. ನೋಡಿ, ಸ್ವಲ್ಪ ಹೊತ್ತು ಮತ್ತು ನಿಮ್ಮ ಹದ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಕೂಡ ಸೇರಿಸ್ಕೋಬೇಕಾಗ್ತದೆ. ನಿಮಗೆ ಒಂದು ವೇಳೆ ನನ್ನ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಈಗ ನೋಡಿ, 1 ಗ್ಲಾಸಷ್ಟು ನೀರನ್ನು ಹಾಕಿದೆ ನಾನಿಲ್ಲಿ ಮಿಕ್ಸಿ ಜಾರು ತೊಳೆದು. ಇದನ್ನು ಮಿಕ್ಸಿ ಜಾರಿಗೆ 1 ಲೋಟದಾತ ನೀರು ಪಾಡ್ದಾವೇನ ಚೂರು ತೊರಲ್ತದ ನೆಕ್ಕ ಕೂಟಿಯೇ ಬಕ ನಿಕ್ಲೆ ಹದ ಒಂತೆ ತೆಳು ಸಾರು ಬೊಡಿತನ ಜಾಸ್ತಿ ನೀರ್ಲ ಪಾಡೋನಲ್ಲಿ ಯಾ ಮುಲ್ಪ ಒಂತೆ ಗಸಿ ಗಸಿ ಮಲ್ತೊಂದುಲ್ಲೆ ಅಂಚಾದ ಜಾಸ್ತಿ ನೀರು ಮುಲ್ಪ ಯಾನ್ ಮುಲ್ಪ ಪಾಡುಚ್ಚಿ ಇತ್ತ ತೊಳೆ ಒಂದೊಂದು ಚೋಕು ಬೆರವಡು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಉಪ್ಪು ಹಾಕೋಬೇಕು. ನಾವು ಇಲ್ಲಿ ಉಪ್ಪು ಸೇರಿಸಿಲ್ಲ, ನಿಮ್ಮ ಅನುಸಾರ ಉಪ್ಪನ್ನು ಹಾಕ್ಕೊಳ್ಳಿ. ಮುಲ್ಪ ನಿಕ್ಲ ಅನುಸಾರ ನಿಕ್ಲು ಉಪ್ಪು ಪಾಡೋನ್ಲೆ ತುಲೆ ಇತ್ತೆ ಒಂಚೂರು ಮಂಜಲ್ದ ಪೊಡಿಲ ಮುಲ್ಪ ಪಾಡುವೆ ಬಕೊಂತೆ ಗರಂ ಮಸಾಲ ಪುಡಿ, ಸ್ವಲ್ಪ ಅರಸಿನ ಮತ್ತು 1 ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಗರಂ ಮಸಾಲ ಪುಡಿ ಬಕ್ಕ ಮಂಜಲ್ದ ಪುಡಿ ಎಲ್ಲ ನಮ್ಮನೆ ತೊಟ್ಟು ಶೋಕು ಬೆರದು ಎಡ್ಡೆ ಕೊದಿ ಬರೋಡುತ್ತಲೆ. ಇದು ಕೊದಿ ಬರೋದುಂಡು, ಒಳ್ಳೆ ಕುದಿ ಬರಬೇಕು. ಇದು ನೋಡಿ ಕುದಿ ಬರ್ತಾ ಉಂಟು. ಇವಾಗ ನಾವು ಬಟಾಟೆಯನ್ನು ಸೇರಿಸ್ಕೊಳ್ಳುವ. ಹುರಿದಿಟ್ಟ ಈ ಬಟಾಟೆಯನ್ನು ಸೇರಿಸ್ಕೊಳ್ಳುವ. ಇತ್ತೆ ನಮ್ಮ ಎಡ್ಡೆ ಕೊದಿ ಬತ್ತಿಗಿನ ಬಟಾಟೆಯನ್ನು ಪಾಡ್ಗನೆಕ್ ಇತ್ತೆ ಒಂದಂತಲೇ ಶೋಕು ಇಂಚ ಬೆರವುಗ ನಿಕುಲು ನನ್ನ ಲಯನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿಚ್ಚಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಆಯ್ತಾ. ಬರೀ ಇತ್ತಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ. ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ. ಇವಾಗ 1 ಕಾಯಿ ಮೆಣಸು ಹಾಕಿದೆ, 1 ಕಾಯಿ ಮುಂಚಿಲ ಪಾಡಿಯೆ. ನಾವು ಫ್ರೈ ಮಾಡಿದ ಬಟಾಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ 1 ಕಾಯಿ ಮೆಣಸು ಕಟ್ ಮಾಡಿ ಹಾಕಿದೆ, ಉದ್ದ ಕಟ್ ಮಾಡಿ ಹಾಕಿದೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡುವ. ಇತ್ತ ಮುಚ್ಚಳ ಮುಚ್ಚಿದು 5 ನಿಮಿಷ ಹಾಕಿನ ತೊಲೆ ಶೋಕು ಕೊದಿ ಬರೋಲ್ಲ ಉಂಡು. ಬೊಕ ಬಟಾಟೆ ಎಲ್ಲ ಬೇಗ ಬೇಯ್ಪುಂಡ್ಲ, ಬಟಾಟೆ ಕೂಡ ಬೇಗ ಬೇಯ್ತದೆ. ಹಾಗಾಗಿ ನಾವು ಜಾಸ್ತಿ ಹೊತ್ತು ಇದಕ್ಕೆ ತಗೊಳ್ಳೋದಿಲ್ಲ ಟೈಮ್. ಇವಾಗ ನೋಡಿ ನಾನು ತೋರಿಸ್ತಿದ್ದೇನೆ ಒಂದು ಬಟಾಟೆ ಬೆಂದಿದ ಅಂತ. ಇತ್ತ ತುಲೆ ಮುಲ್ಪ ಬಟಾಟೆ ಬೇಯ್ತು ನಾನು ತೋಚ್ಪ ಒಂದುಲ್ಲೆ ತುಲೆ ಒಂದು ಈತೆ ಕರೆಕ್ಟ್ ಜಾಸ್ತಿ ಬೇಯರೆಲ್ಲ ಬಲ್ಲಿ ಬಟಾಟೆ ಈತೆ ಬೇಯೋಡು. ಬಟಾಟೆ ಇಷ್ಟೇ ಬೇಯಬೇಕು, ಜಾಸ್ತಿ ಬೇಯಿಸಬಾರ್ದು, ಅದು ರುಚಿ ಕೊಡಲ್ಲ. ಇವಾಗ ನಾವು ಈ ಮೊಟ್ಟೆಯನ್ನು ಸೇರಿಸ್ಕೋಬೇಕು ಇದಕ್ಕೆ. ಈತೆ ತುಲೆ ಯಾನ್ ಮುಲ್ಪ ಈ ಕೆತ್ತಿಲ್ಲ ನೆಕ್ಕ ಪಾಡೊಂದುಲ್ಲೆ ಪೂರ ಕೆತ್ತಿಲ್ಲ ನಮ್ಮ ಪಾಡ್ಗ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸೋದನ್ನು ಕೂಡ ಮರಿಬೇಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಅಮೂಲ್ಯವಾದದ್ದು.
ನನಗೆ ತುಂಬ ಇನ್ಸ್ಪೈರ್ ಮಾಡ್ತದೆ ನೀವು ಕಮೆಂಟ್ ಮಾಡಿದರೆ. ನಿಕುಲು ಕಮೆಂಟ್ ಮಲ್ತನೆ ಎಂಕ್ ಮಸ್ತ್ ಒಂಜಿ ನಿಕುಲು ಬೆರಿ ತಟ್ಟಿಲಕ ಆಪುಂಡು ಎಂಕ್ ನನ್ನೆಲ್ಲ ಅಡಿಗೆ ಮಲ್ತ ಪಾಡ್ರೆ ಖುಷಿ ಆಪುಂಡು ನಿಕುಲ್ನ ಕಮೆಂಟ್ ದಸರಾದು ತುಲೆ ಐತೆ ನಮ್ಮದಿನ ಶೋಕಿ ಇಂಚ ಬೆರೆ ಒಡುಕೆತ್ತೇನು. ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾವು ಬೆರೆಸಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ದೀಯೆ ತುಲೆ ಇದು ಎಂಚ ಆತಣ ತುಲೆ ನಮ್ಮ ತೆತ್ತಿದ ಮಸಾಲ ತುಲೆ ಆಯಿತಾ. ಕನ್ಸಿಸ್ಟೆನ್ಸಿ ತುಲೆ ಅದ ಮೀಡಿಯಮ್ ದಪ್ಪ ಉಂಡು ಗಸಿ ಗಸಿ ಉಂಡು. ನಿಕ್ಲೆ ಸಾರು ಬೋಡಿಂದ ಎತ್ತಂಡ ಫಸ್ಟಿಗೆ ಪಂಡೆ ಮತ್ತು ನೀರು ಜಾಸ್ತಿ ಪಾಡೋನಲ್ಲಿ ನೋಡಿ. ಇದು ಗಸಿಯಾಗಿ ಒಳ್ಳೆ ಒಂದು ಮೊಟ್ಟೆ ಮಸಾಲ ರೆಡಿ ಆಯಿತು. ನಿಮಗೆ ಒಂದು ವೇಳೆ ಸಾರು ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಯೂಸ್ ಮಾಡ್ಬೋದು. ಗ್ಯಾಸ್ ಬಂದ್ ಮಾಡಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದಿಸ್ತಾ ಇದ್ದೇನೆ. ಗ್ಯಾಸ್ ಬಂದ್ ಮಲ್ತದ ಈಗ ಚೂರು ಕೊತ್ತಂಬರಿ ಸೊಪ್ಪು ಮೇಲೆ ಪಾಡ್ಯೆ ತುಯ್ಯರತ್ತ ಫ್ರೆಂಡ್ಸ್ ಮಸ್ತ್ ಒಂಜಿ ಟೇಸ್ಟಿ ಆಯಿನ ಕೆತ್ತಿದ ಮಸಾಲ ರೆಡಿ ಆಡು. ತುಂಬ ಒಳ್ಳೆ ಟೇಸ್ಟ್ ಆದ ಒಂದು ಮೊಟ್ಟೆ ಮಸಾಲ ರೆಡಿ ಆಯಿತು. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೀವು ಖಂಡಿತ ಶೇರ್ ಮಾಡ್ತೀರಿ ಅಂತ ಭಾವಿಸ್ತೇನೆ. ನಿಕ್ಲೆ ಪೂರ ಇಷ್ಟ ಆನಂದೆನ್ನುವೆ ಆಯ್ನಾತ ಜನಕ್ಕೆ ಶೇರ್ ಮಲ್ಪರಂದೆನ್ನುವೆ. ಧನ್ಯವಾದ.